ಪುತ್ತೂರು ಮುಳಿಯಾದಲ್ಲಿ ಮುಳಿಯ ಚಿನ್ನೋತ್ಸವ ಪ್ರದರ್ಶನ ಮತ್ತು ಮಾರಾಟದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇಂದು ನಡೆಯಿತು. ಕಾರ್ಯಕ್ರಮವನ್ನು ಪುತ್ತೂರಿನ ಖ್ಯಾತ ವಕೀಲರಾದ ಮಹೇಶ್ ಕಜೆ ಉದ್ಘಾಟನೆ ಮಾಡಿದರು. ನಿತ್ಯ ಸೀರೀಸ್ ಆಭರಣದ ಬಿಡುಗಡೆಯನ್ನು ಪುತ್ತೂರು ವಕೀಲರು ದೀಪಿಕಾ ಕಜೆ ನೆರವೇರಿಸಿದರು. ಇನ್ನು ಮುಳಿಯ ಚಿನ್ನೋತ್ಸವ ಪ್ರದರ್ಶನ ಮತ್ತು ಮಾರಾಟ ನವೆಂಬರ್ 5ರಿಂದ 17ರವರೆಗೆ ನಡೆಯಲಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಳಿಯ ಜುವೆಲ್ಸ್ನ ಚೇರ್ಮನ್ ಮತ್ತು ಆಡಳಿತ ನಿರ್ದೇಶಕರಾದ ಕೇಶವ ಪ್ರಸಾದ್ ಮುಳಿಯ, ಕೃಷ್ಣವೇಣಿ ಮುಳಿಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.